ಕಳೆದ ಸೆಪ್ಟೆಂಬರ್ 20ರಂದು ಸುರಿದ ಮಹಾಮಳೆಗೆ ಇಡೀ ಉಡುಪಿ ತತ್ತರಿಸಿ ಹೋಗಿತ್ತು. ಈ ಕಾರಣದಿಂದಾಗಿ ನೆರೆಯ ಅಬ್ಬರಕ್ಕೆ ಕಾಪು ಲೈಟ್ ಹೌಸ್ಗೆ ಹೋಗುವ ಮೆಟ್ಟಿಲಿನ ತಳಭಾಗ ಸಂಪೂರ್ಣ ಕುಸಿದು ಹೋಗಿತ್ತು. ಈ ಸಮಸ್ಯೆಯನ್ನ ಕಳೆದ ಕೆಲ ದಿನಗಳ ಹಿಂದೆ ನಮಕುಡ್ಲ ವಾಹಿನಿ ವರದಿ ಪ್ರಸಾರ ಕೂಡ ಮಾಡಲಾಗಿತ್ತು. ವರದಿ ಬಿತ್ತರವಾದ ಬೆನ್ನಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನ ವೀಕ್ಷಿಸಿದ್ದಾರೆ. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಧಿಕಾರಿಗಳು ರಾಶಿ ಬಿದ್ದ ಕಲ್ಲುಗಳನ್ನ ಕೂಡಲೇ ತಾತ್ಕಾಲಿಕವಾಗಿ ಸರಿಪಡಿಸಿ ಮುಂದೆ ಅನುದಾನಗಳನ್ನು ಪಡೆದುಕೊಂಡು ಸಂಪೂರ್ಣ ಶಾಶ್ವತ ಪರಿಹಾರ ನೀಡಲಾಗುತ್ತೆ. ಕಾಪು ಬೀಚ್ ಸೇರುವ ಸಿಹಿನೀರು ಲೈಟ್ ಹೌಸ್ ಮುಂಭಾಗದಿಂದ ಬಂದು ಸಮುದ್ರ ಸೇರುತ್ತೆ. ಪ್ರವಾಸಿಗರ ಹಿತದೃಷ್ಟಿಯಿಂದ ಕೂಡಲೇ ಅದನ್ನ ಸರಿಪಡಿಸುವ ಕೆಲಸ ಆಗುತ್ತೆ ಎಂಬ ಭರವಸೆಯನ್ನ ನೀಡಿದ್ರು. ಇದು ನಮ್ಮ ಕುಡ್ಲ ವಾಹಿನಿಯ ವಸ್ತುನಿಷ್ಠ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇನ್ನು ಈ ವೇಳೆ ಪ್ರವಾಸೋದ್ಯಮ ಅಧಿಕಾರಿ, ಕಾಪು ಪುರಸಭೆ ಅಧ್ಯಕ್ಷ ಅನಿಲ್ ಕುಮಾರ್, ಕಾಪು ಪುರಸಭೆ ಮುಖ್ಯಾಧಿಕಾರಿ, ಕಾಪು ಪುರಸಭೆಯ ಅಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಸ್ಥಳೀಯ ಪುರಸಭೆ ಸದಸ್ಯರು ಉಪಸ್ಥಿತರಿದ್ದರು. ಏನಂತಂದರೆ ಈಗ ಅಲ್ಲಿ ಏನು ಇದಾಗಿದೆ ಅದಕ್ಕೆ ನಮ್ಮ ಪುರಸಭೆಯ ವತಿಯಿಂದ ಏನು ಲೈಟ್ ಹೌಸ್ ಇದೆ ಕಂಬ ಇದರ ಹತ್ತಲಿಕ್ಕೆ ಒಂದು ತಾತ್ಕಾಲಿಕ ಒಂದು ಅರೇಂಜ್ಮೆಂಟನ್ನು ಈಗ ನಾವು ಮಾಡಲಿಕ್ಕೆ ಇದು ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇಲ್ಲಿ ಏನು ಈ ಒಂದು 80 ಮೀಟರ್ದು ಏನು ದೂರ ಇದೆ ಅಲ್ಲಿಗೆ ಒಂದು ಪಾತ್ವೇ ವಿತ್ ಕಲ್ವರ್ಟ್ ಇದರ ಜೊತೆಗೆ ಒಂದು ಇದ್ರ ಮಾಡಲಿಕ್ಕೆ PWD ಅವರಿಂದ ಎಸ್ಟಿಮೇಟ್ ರೆಡಿ ಮಾಡಿ ಈಗಾಗಲೇ ಮಿನಿಸ್ಟ್ರಿ ಆಫ್ ಶಿಪ್ ಇದು ಲೈಟ್ ಹೌಸ್ ಡೈರೆಕ್ಟರೇಟ್ಗೆ ಕಳಿಸಿಕೊಟ್ಟಿದ್ದೀವಿ. ಸದ್ಯದಲ್ಲೇ ಅದನ್ನು ಒಂದು ಅವರು ಮಾಡುವಂಥ ಒಂದು ಇದಿದೆ. ಮೇಲೆ ಹತ್ತಲಿಕ್ಕೆ ವ್ಯವಸ್ಥೆ ತಾತ್ಕಾಲಿಕ ಒಂದು ವ್ಯವಸ್ಥೆಯನ್ನು ಇಮಿಡಿಯೇಟ್ಲಿ ಪುರಸಭೆ ವತಿಯಿಂದ ಇದು ಮಾಡಿ ಕೊಡ್ತಾ ಇದ್ದೀವಿ. ಇತ್ತೀಚೆಗೆ ಸುರಿದಂಥ ಮಳೆಯಿಂದಾಗಿ ಇಲ್ಲಿ ನೆರೆಹಾವಳಿ ಉಂಟಾಗಿದ್ದರಿಂದ ಇಲ್ಲಿ ಲೈಟ್ ಹೌಸ್ಗೆ ಹೋಗುವಂಥ ಈ ಒಂದು ಮಾರ್ಗ ಏನಿದೆ ಅದು ಮಳೆಯಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಇದರಿಂದಾಗಿ ಇಲ್ಲಿಗೆ ಬರುವಂಥ ಎಲ್ಲ ಪ್ರವಾಸಿಗರಿಗೆ ತುಂಬ ತೊಂದರೆ ಆಗ್ತಾ ಇರುವಂಥದ್ದು ಮೊನ್ನೆ ನಿಮ್ಮ ಟಿವಿಯಿಂದ ಮಾಧ್ಯಮದಿಂದ ಗೊತ್ತಾಗಿದೆ. ಅದಕ್ಕಿಂತ ಮುಂಚೆ ಕೂಡ ನಾವು ನೋಡಿದ್ದೇವೆ. ಆದರೆ ಇವತ್ತು ಎಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕರೆಸಿಕೊಂಡು ಇಲ್ಲಿಗೆ ಅದರ ಬಗ್ಗೆ ಸ್ಥಳ ಪರಿಶೀಲನೆ ಮಾಡಿ ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಒಳ್ಳೆಯ ರೀತಿಯ ಮಾರ್ಗವನ್ನು ಮಾಡುವಂಥ ಒಂದು ಪ್ಲ್ಯಾನನ್ನು ಕೂಡ ಹಾಕ್ಕೊಂಡಿದ್ದೇವೆ. ಸದ್ಯಕ್ಕೆ ಈಗ ಕಾಪು ಪುರಸಭೆಯಿಂದ ಈ ಒಂದು ಮೆಟ್ಟಿಲು ಹತ್ತುವಲ್ಲಿ ಜನರಿಗೆ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ಪುರಸಭೆಯಿಂದ ಇದನ್ನೊಂದು ಕೇವಲ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಒಂದು ವೇಯನ್ನು ನಿರ್ಮಿಸುವಂಥ ಒಂದು ಕಾರ್ಯವನ್ನು ನಾವು ಪುರಸಭೆಯಿಂದ ಮಾಡ್ತಾ ಇದ್ದೇವೆ.